ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿ ಡಿ ಗೇಮರ್ಸ್. ಮತ್ತು ಇವತ್ತು ನಾವು ಇನ್ನೊಂದು ಬಾಲ್ ಆಡೋಕೆ ಹೋಗ್ತಾಯಿದ್ವಿ ಮೈನ್ ಕ್ರಾಫ್ಟ್. ಮತ್ತು ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೆ, ಯಾಕಂದರೆ ನಮ್ಮ ಆ ಹಳೆ ವರ್ಲ್ಡು ಡಿಲೀಟ್ ಆಗೋಗಿತ್ತು. ಅಂದರೆ ಆ ಹಳೆ ವರ್ಲ್ಡ್ ಮೈನ್ ಕ್ರಾಫ್ಟಾಗಿ ಡಿಲೀಟ್ ಆಗೋಗಿತ್ತು. ಮತ್ತು ಈಗ ನಾವು ಹೊಸ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೆ. ಮತ್ತು ಹೊಸ ವರ್ಲ್ಡಲ್ಲಿ ಮನೆ ಕಟ್ಟಬೇಕಂತ ಜಾಗ ಹುಡುಕ್ತಾ ಇದ್ದ. ಮತ್ತು ಜಾಗ ಸಿಕ್ಕಿದೆ ಫ್ರೆಂಡ್ಸ್, ದೊಡ್ಡ ಜಾಗ. ಈ ಬಾಂಡ್ಲಿನೇ ನಮ್ಮ ಜಾಗ. ಮತ್ತು ಈ ಎಪಿಸೋಡಲ್ಲಿ ನಿಮ್ಗೆ ಟೈಟಲ್ ನೋಡಿ ಹೇಳ್ತಾಗಿಡತ್ತೆ, ನಾವೀಗ ಮನೆ ಕಟ್ಟಕ್ಕೆ ಹೋಗ್ತಾಯಿದ್ದೀವಿ. ಮತ್ತು ಮನೆ ಕಟ್ಟತ್ತಿದ್ದೀವಿ ಅಂತ ಅಂದಾಗ್ಲೇ ಇದಾಗೋಯ್ತು, ಆ್ಯಕ್ಸ್ ಮುಡ್ಲೋಯ್ತು. ಹಂಗಾದ್ರೆ ಏನೇನಾಗ್ಬೋದು ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮನೆ ನೀನೇ ಡಿಲೀಟ್ ಮಾಡಿದ್ದು ಕಾಲ ವರ್ಲ್ಡಲ್ಲ ನನ್ನ ಅದನ್ನು ಫ್ರೆಂಡ್ಸ್. ನಾನು ಒಂದು ವಿಡಿಯೋ ಮಾಡಿದ್ದೆ ಮನೆ ಕಟ್ಟೋಕ್ಕೆ ಅಂತ, ಬಟ್ ಫ್ಲಾಪ್ ಆಗೋಯ್ತು. 1 2 3 4 ಎಷ್ಟಾಯಿತು? 1 ಆಯಿತು, 2 ಆಯಿತು, 3 ಆಯಿತು, 4 5 6 7 8. ನಂಗೆ ಏನು ಹೇಳ್ದು ಬಿಡುವ, ಹಂಗಲ್ಲಿ ಕೊಂಡಂಗೆ ಏನು ಕಲ್ತಿದ್ಯಾ? ಕಳ್ಳ 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 ಓನು ಮಾಡ್ತಿದ್ಯಾ? ಲವ್ ಮತ್ತೆ ಇರ್ತೀನಿ, ಜೀವ ಲವ್ ಮಾಡ್ತಿದ್ಯಾ? ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಈ ಬಾಂಡ್ಲಿ ಒಳಗಡೆ ನಾನು ಇಲ್ಲಿ ನಾನು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಂಡಿದ್ದೆ, ಮತ್ತು ಚೆಸ್ಟ್ ಮಾಡ್ಕೊಂಡಿದ್ದೆ. ಮತ್ತು ನಾನು ನಿಮಗೆ ಇಟ್ಲು ರೆಸಿಪಿನೂ ತೋರಿಸಿದ ಆ ವೀಡಿಯೋದಲ್ಲಿ, ಬಟ್ ಆ ವೀಡಿಯೋ ಫ್ಲಾಪ್ ಆಗೋಯ್ತು. ಫಲ್ನೆನ್ಸ್ ರೆಸಿಪಿ ಈ ಥರ ಕಾಬರ್ ಸ್ಟೋನ್ ಹಾಕಿದ್ರೆ ಫಲ್ನೆನ್ಸ್ ರೆಸಿಪಿ ಆಗುತ್ತೆ. ಸ್ಟೋನ್ ಸಾಮಾನಿಗೆ ಈ ಥರ ಗೊತ್ತಲ್ಲ, ಫಾಲ್ಡೆಲ್ಲ ಮಾಡ್ಕೊಂಡಿದ್ದೆ. ಮತ್ತು ಚೆಸ್ಟ್ಗೆ ನೋಡಿ ಫ್ರೆಂಡ್ಸ್, ಈ ಥರ ನೀವು ಯಾವ ಪ್ಲ್ಯಾಂಕ್ ಆದರೂ ಇಡ್ಬೋದು. ನಾನು ವಿಂಚ್ ಇಟ್ಟಿದ್ದೆ. ಮತ್ತು ನೋಡಿ ಫಲ್ನೆನ್ಸ್ ಒಳಗಡೆ ನೀವು ಈ ಏನು ಓಕ್ ಪ್ಲ್ಯಾಂಕ್ ಓಕ್ ಪ್ಲ್ಯಾಂಕು ಹಾಕ್ಬೋದು. ಮತ್ತು ಅದು ಹೆಂಗೆ ಫ್ರೆಂಡ್ಸ್ ಅಷ್ಟೊಂದು ಟ್ರೈಟ್ ಮಾಡಿದ್ದೆ. ನಾನು ಊಟ ಬೇಯಕ್ಕೆ ಅಂತ ಇಟ್ಟಿದ್ದೆ. ಬನ್ನಿ ಮನೆ ಕಟ್ಟೋಣ. 8x8 1 ಆಗಿದೆ. 2 3 4 5 6 7 8 9 10. ಏನೋ ಇದು ನನ್ನ ನೋಡಲ್ಲಿ ಹಿಂದೆ ಚಿಕ್ಕದಿರಲಿ ಏನಾಗಲ್ಲ ಬಿಡಿ. ಏನಾಗಲ್ಲ. ಓಕೆ 1 2 3 4 5 6 7 8 9 10. ಎಷ್ಟು ಫೋಲ್ ಮಾಡ್ತೀಯಾ? ಸ್ವಲ್ಪ ಜಾಸ್ತಿನೇ ಆಗೋ. ಎಷ್ಟು ಫೋಲ್ ಮಾಡ್ತೀಯ? ನಾನು ಎಷ್ಟು ಫೋಲ್ ಮಾಡ್ತೀನಿ, ನೀನು ಅಷ್ಟೇ ಫೋಲ್ ಮಾಡ್ತೀಯಾ? ಅನ್ನೇನಾ, ಅದಕ್ಕೆ ತಾನೇ ನಾನು ಗೊತ್ತಿಲ್ಲ, ಡೌಟು. ಫ್ರೆಂಡ್ಸ್, ನಾನು ಈ ಮನೇನ ಎಷ್ಟು ಫ್ಲೋರ್ ಆಡ್ಲು ಮಾಡ್ಬೋದು? 10 ಫೋಲು ಮಾಡ್ಬೋದು. ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ತುಂಬ ಹೈಟ್ ಮಾಡ್ಬೋದು. ನನಗೆ ಗೊತ್ತಾಗಲ್ಲ. ನೀನು ಫಾರ್ಮ್ ಏನು ಮಾಡ್ತೀಯಾ? ಫಾರ್ಮ್ ವಿಚ್ ಕಂತಂಗೆ ಕಾಣಿಸ್ತಾ ಕುಡ್ಲೇ ನಾನಂತೂ ಎಡ್ಲು ಕೂಡ ವಿಚಂಗೆ ಬಂತಂತ. ಸೀಡ್ ಫಾರ್ಮು. ಅದು ಎಲ್ಲಿ ಮಾಡ್ತೀಯಾ? ಎಲ್ಲಿ ಮಾಡ್ತೀಯಾ? ಕೋತ್ ನನ್ನ ಮಗನ ಮನೇಲಿ ಮಾಡ್ತೀನಿ. ನಿನ್ನ ಮನೆ ಹಿಂದೆ ಮಾಡ್ತೀಯಾ? ಕೋತ್ ನನ್ನ ಮಕ್ಕಳು ಮನೇಲಿ ಅಷ್ಟೇ. ನಿಮ್ಮ ಮನೆ ಹಿಂದೆ ಮಾಡ್ತೀಯ? ಇಲ್ಲ. ನಾನು ಮಾಡ್ತೀನಿ. ಇವು ನನ್ನ ವರ್ಲ್ಡಲ್ಲಿ ವರ್ಲ್ಡ್ ಹಾಕ್ಬಿಟ್ಟು ಏನೋ ಇನ್ನು ಸ್ವಲ್ಪ ದೊಡ್ಡ ಮಾಡ್ತೀನಿ. 2 3 4 5 6 7 8 9 10 11 12 13 14 15 16 ಇಲ್ಲಿಗೆ ಹೊಡೆದು ಬಿಡೋಣ. 1 ಮತ್ತೆ 16 ಸಾಕಾ ಕಮ್ಮಿ ಆಗೋಯ್ತಾ ಸರ್? ಇದು ಬಿಡಿ ಸರ್, ಬಿಡಿ ಸಖತ್ ಹೋಗೈತೆ. ಬನ್ನಿ ಫ್ರೆಂಡ್ಸ್, ಇನ್ನು ಹಿಂದ್ಗಡೆಗೆ ಎಲ್ಲೂ ಬಿಡೋದ. ಈ ಪ್ಲ್ಯಾಂಕಲ್ಲಿ ಜಾಗ ಸಿಗಲ್ವೋ? ನಿಮ್ಗೆ ಜಾಗ ಸಿಗಲ್ಲ. ನೀವು ಸೇಮ್ ಟು ಸೇಮ್ ಮಾಡೋಕ್ಕಂತ ಇದಿಲ್ಲ ಬಿಡಿ, ಏನಾಗಲ್ಲ ಹೇಳಿ. ನಾನು ಸ್ವಲ್ಪ ಜಾಗ ಮಾಡ್ಕೊಬಿಡ್ತೀನಿ, ಹೊರಡಾಕ್ಬಿಟ್ಟು ಪ್ಲೇಟು ಹೊರಡಾಕ್ಬಿಡ್ತೀನಲ್ಲ ಬಿಡು ಸರ್. ನೀವು ಗ್ಲೇಟು ಸರ್ ನೀವು. ಬನ್ನಿ ಫ್ರೆಂಡ್ಸ್, ನಾವೀಗ ಹೋಗ್ಬಿಟ್ಟು ಒಂಚೂರು ಪ್ಲ್ಯಾಂಕನ್ನು ಕಟ್ಟಂತೀನಿ. ಈ ಕಟ್ಟ ಮಾಡ್ಕೊಬಿಡೋಣ. ಅಲ್ಲಿವರೆಗೂ ನಾನು ಮಾಡಿಬಿಡ್ತೀನಿ ವೀಡಿಯೋನ. ಒಂಚೂರು ಕಟ್ ಮಾಡೋದಿಲ್ಲ, ಕ್ರಿಯೇಟಿವ್ ಹೋಗಿದ್ದೀನಿ ಅಂತ ಅನ್ಕೊಬಿಡ್ತಿಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಮ ಕಣ್ಣು ಮುಂದೆನೇ ಹೊಡಿತೀನಿ. ಅದು ಇದನ್ನೆಲ್ಲ ಕಟ್ಲಲ್ಲೆಲ್ಲ ನಿಂತ್ಕೊಂಡ್ಲೆ ಇದು ಏನೋ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಲಂಬಿ. ಅದಕ್ಕೇನೆ ವಿಡಿಯೋನ ಒಂಚೂರು ತಲಿ ಇದರಿಂದ ನಾವು ವೈಟ್ ಡೈ ಮಾಡ್ಬೋದು ಅನ್ಸುತ್ತೆ. ವೈಟ್ ಡೈ ಐ ಹೋಪ್ ಕಟ್ ಮಾಡಿದ್ದೀನಿ ಅಷ್ಟೇ. ಮತ್ತು ಫುಲ್ ಆವರೇಷನ್ ಇಲ್ಲಿ ವೈಟ್ ಡೈ ಆಯಿತು. ಆಗಿರಲೇ ಫ್ರೆಂಡ್ಸ್. ಏನಕ್ಕೆ ಮಾಡಲಿ ಕೈಸೇವ ಹೆಂಗಾಯ್ತು? ಹೆಂಗಾಯ್ತು? ಇಂದ ನಾವು ಕೂಲಾಗಿ ಮಾಡ್ಬೋದು ಅನ್ಸುತ್ತೆ. ಇದರಿಂದ ನಾವು ಸ್ಮೋಕಲ್ಲಿ ಮಾಡ್ಬೋದು.
ಅಲ್ಲೇ ನಂಗೆ ಈಗಲೇ ಸಲ ಗೊತ್ತಾಗಿದ್ದು. ಯೋ ಬೈ, ನಾನು ಇಷ್ಟು ದಿನದಿಂದ ಮೈಂಡ್ ಕ್ರಾಫ್ಟ್ ಆಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ನಾನು ಮೈಂಡ್ ಕ್ರಾಫ್ಟ್ ಲೆಜೆಂಡ್ ಅಂತ, ಬಟ್ ಈಗ ಗೊತ್ತಾಗ್ತಾ ಇದೆ ನಾನು ಎಂತ noob ಅಂತ. ನಿಂಗೆ ಗೊತ್ತಿರ್ಲಿಲ್ಲ? ಇದರಿಂದ ಸ್ಮೋಕಲ್ಲಿ ಮಾಡ್ಬೋದು, ಮತ್ತು ಸ್ಮೋಕಲ್ಲಿಂದ ಮಾಡು. ನಮ್ಮ ಇಲ್ಲ ಅದು ಬೇಗ ಬೈಯತ್ತೆ. ಊಟ ಮತ್ತು ಕ್ರಾಫ್ಟಿಂಗ್ ಟೇಬಲ್ ಅಲ್ಲಿದೆ ಸರ್. ತೋರಿಸ್ತೀನಿ ಸರ್. ಸರ್ ಅದರಿಂದ ಸ್ಟೋನ್ ಎಲ್ಲ ಬೇಗ ಬೈಯತ್ತೆ ಸರ್. ನಿಮ್ಗೆ ಗೊತ್ತಿಲ್ವಾ? ಸ್ಟೋನ್ ಕಾಬಲ್ ಸ್ಟೋನ್ ಆಗತ್ತಲ್ಲ, ಅದೆಲ್ಲ ಬೇಗ ಆಗತ್ತೆ ಅಂತ ಇದ್ದೀನಿ ನಾನಂತೂ. ಗೊತ್ತಿರಲಿಲ್ಲ ಸರ್, ಗೊತ್ತಿರಲಿಲ್ಲ. ತಲೆ ಒಂಚೂರು ಫೈನಾನ್ಸೂ ಬೇಕಾಗತ್ತೆ ಅದಕ್ಕೆ. ಇಲ್ಲಿ ನೋಡಿ, ಇದೇನೆ ಸ್ಮೋಕಲ್. ಬರೀ ಪ್ಲ್ಯಾಂಟೂ ಮಾಡಿಬಿಡೋಣ. ಫ್ರೆಂಡ್ಸ್ ಅಷ್ಟು ರೆಸಿಪಿ ತೋರಿಸಲಿಲ್ಲ ಅನ್ಸಾಲೆ. ಮತ್ತು ಈ ಬೆಡ್ಡು ನಾನು ಎಲ್ಲೋ ಡೈಯಿಂದ ಎಲ್ಲೋ ಬೆಡ್ ಮಾಡ್ಕೊಂಡಿದ್ದೀನಿ. ಅಟ್ಲದೂ ಟುಟೋರಿಯಲ್ ಹಾಕ್ತೀನಿ ಫ್ರೆಂಡ್ಸ್, ಭಯ ಪಟ್ಕೋಬೇಡಿ. ನೀವು ಕಾಮೆಂಟ್ ಹಾಕಿದ್ರೆ ನಾನು ಎಲ್ಲ ಮಾಡ್ತೀನಿ. ಕಾಮೆಂಟ್ ಅಂತೆಲ್ಲ ಮಾತಾಡಬಾರ್ದು ಬಿಡಿ. ನಮ್ಮ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಕರೆಕ್ಟ್ ಆಗಿರಲ್ಲ. ಮತ್ತು ಫ್ರೆಂಡ್ಸ್, ಈ ಒಂದು ಮಲ ಕಡ್ದು ಬಿಟ್ಟು ಬೇಗ ಮನೆಗೆ ಹೊಂಟೋಗಿ ಸೇರ್ಕೊಬಿಡೋದು. ಮನೆಗೆ ಹೋಗಿ ಮನೆ ಸೇರ್ಕೊಬಿಡ್ತೀನಿ. ಇದರಿಂದ ಸಾಂಬಿಗಳು ತುಂಬ ಕೆಟ್ಟದ್ದು. ಫಾಸ್ಟ್ ಬಿಡ್ತಾ ಇದ್ದೀನಿ. ಓಡೋದ್ ಬೇಡ, ಫೈಟ್ ಮಾಡೋಣ. ಸರ್ ನಾನು ತುಂಬ ಪವರ್ಫುಲ್ ಆದಾಗ ನಾನು ಫೈಟ್ ಮಾಡ್ತೀನಿ ಸರ್. ಈಗೆಲ್ಲ ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಮಾಡ್ತೀನಪ್ಪ, ಸುಮ್ಮನೆ ಮಾತಾಡ ಸರ್. ಅವಲ್ವಾ ನಿಮ್ಮ ಹತ್ರ ನೆರಳೈಟ್ ಎಲ್ಲ ಇದೆ ಸರ್. ನೀವು ಡೈಮಂಡ್ ಮ್ಯಾನು. ನೀವು ಡೈಮಂಡ್ ಎಲ್ಲ ಇದ್ರಿಂದ ಕ್ಲಿಯೇಟಿವ್ ಅಂತ ತಗೊಬಿಟ್ಟಿದ್ಲ ಸರ್. ಕ್ಲೇಟುನಾ? ಎಂತ ಮೋಸ ನೀನು. ಕ್ಲೇಟು ಅಂತ ಯಾವನು ಹೇಳಿದ್ದು? ಇಲ್ಲ, ತುಂಬ ಕಷ್ಟಪಟ್ಟು ಒಂದೊಂದು ಒಳ್ಳೆ ಕಷ್ಟಪಡ್ತಿಲ್ಲ ಸರ್. ಹಿಂದ್ಗಡೆ ನಾನು ಫಾರ್ಮ್ ಮಾಡೋಕ್ಕೂ ತುಂಬ ಜಾಗ ಬೇಕು ಸರ್. ಫಾರ್ಮ್ಗಳು ಮಾಡ್ತೀನಿ ಸರ್, ನಾನು ತುಂಬ ಫಾರ್ಮ್ಗಳು ಮಾಡ್ತೀನಿ. ನನ್ನ ನೇಚರಲ್ಲಿ ತುಂಬ ಇಷ್ಟ. ಹೆಂಗಂದ್ರೆ ಏನು ಗೊತ್ತಾನಪ್ಪ. ನೀನು ಈಗಲೇ ಸಾಯಿಸ್ಬಿಟ್ಟೆ. ಇಲ್ಲ ಮೇಲೆ ಡಿಸ್ಟರ್ಬ್ ತೋರಿಸ್ಲಾ? ಸ್ಮೋಕಲ್ಲೆಲ್ಲ ಹಾಕಿ ಶೀಪ್ನು ತೋರಿಸ್ಬಿಡ್ಲಾ? ಶೀಪಲ್ಲ, ಅದು ಬೇಗ ನಡೀಲಿ. ಫಾಸ್ಟ್ ಜಂಪಿಂಗ್. ಮತ್ತು ಫ್ರೆಂಡ್ಸ್, ನೀವು ಮುಂದ್ಗಡೆ ಬಟ್ಟೆ ಡಬಲ್ ಟ್ಯಾಪ್ ಮಾಡಿಬಿಟ್ಟು ನೀವು ಜಂಪ್ ಮಾಡ್ತಾ ನೀವು ಬೇಗ ಹೋಗ್ತಿಲ್ಲ. ನನಗೆ ಇದನ್ನಕ್ಕೆ ಹೋಗೋ ಅಭ್ಯಾಸ ಇಲ್ಲ. ಮತ್ತು ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಇಡೋಣ. ದೇಕಿಯೇ ಏನು ಫಾಸ್ಟು. ಮಾಮೂಲಿ ಫಲ್ನೆಸ್ಸಲ್ಲಿ ಒಂದ್ಸತಿ ಹಾಕು ನೋಡೋಣ. ಮಾಮೂಲಿ ಫಲ್ನೆಸ್ಸಲ್ಲಿ ಏನು ಹಾಕಲಿ? ಇದೇ ಮಟನ್ ಹಾಕ್ತೀನಿ ತಾಲಿ, ಅದನ್ನು ಒಂದು ಚೂಲು. ಇದು ಅಲ್ಲಿ ಎಷ್ಟು ಲೇಟು? ಅದೇ ಇದನ್ನು ಹೋಗಲಿ ಇತ್ತಲೆಲ್ಲ ಹಾಕಿದ್ಲೆ ಎಲ್ಲ ಹಾಕು, ಬೇಗ ಆಗುತ್ತೆ. ಅದನ್ನ ತೆಗೆದು ಹಾಕು ಮತ್ತೆ ಫಾಸ್ಟ್ ಅಂತ. ಇದೆಲ್ಲ ಹಾಕಿದ್ದೆ ಒಂದು ಬಿಡಿ, ಎತ್ತಾಕೋಗ್ಬಿಡೋದು. ಮತ್ತೆ ತಗೊಳ್ಳೋ ಸ್ಮೋಕಲ್ಲಿಂದ ಸ್ಮೋಕ್ ಮಾಡ್ತಾರೆ ತುಂಬ ಸೆಟ್. ಸರ್ ಸ್ಮೋಕು ತುಂಬ ಕೆಟ್ಟೋದು ಸರ್. ಮಾಡಬಾರ್ದು. ಮತ್ತೆ ನೀವೇನಕ್ಕೆ ಹಿಡ್ಕೊಂಡಿದ್ದೀರಿ? ಒಳ್ಳೆ ಬಿಸಾಕಿ. 2 3 4 5 6 7 8 9 10 11 ಸಾರ್ ನಾನೇ ಅದು ಕೆಲ್ಸ್ಕೊಳ್ಳಿ. ಸ್ಮೋಕನ್ನು ಬಿಸಾಕಿ. ಅದು ತುಂಬ ಕೆಟ್ಟದು. ಫ್ರೆಂಡ್ಸ್, ನಾನು ಯಾಕೋ ದೊಡ್ಡದಾಗೋಯ್ತು. ಇಲ್ಲಿ ಬಿಡು, ಕೋಹಿನಿ ಪರವಾಗಿಲ್ಲ. ಫ್ರೆಂಡ್ಸ್, ಈಗ ನಾವು ಮನೆ ಮಾತೆಲ್ಲ ವಿಚಿತ್ರವಾಗಿದೆ ಫ್ರೆಂಡ್ಸ್, ಬಟ್ ಏನೂ ಆಗಲ್ಲ. ನಾಲ್ಕು ಮಾಡೋಣ. ನಿಂತು ಕೊಟ್ಟೈತೆ, ನಾನು ಗೊತ್ತಾಯಿತು 4 ಎಂಟು ಮಾಡ್ತೀವಿ ಅಂತ. ಜಂಪ್ ಹೊಡಿಬೋದು ಅಂತ ಬೆಳಕು ಸಿಗ್ತದೆ. ಎಲ್ಲ ಮೆಟ್ಲು ಅಲ್ಲ, ಅದಕ್ಕೆ ಇಲ್ಲ ಜಂಪ್ ಹೊಡಿಬೋದು ಅಂತ ಮಾಡ್ತೀನಿ. ಜಂಪ್ ಹೊಡಿಬೋದು ಅಂತ. ಎಲ್ಲಿಗೆ? ಮನೆ ಒಳಗಡೆ ಜಂಪ್ ಹೊಡಿಬೋದಲ್ಲ. ನನಗೆ ಜಂಪ್ ಹೊಡಿದೆ ಇಷ್ಟು ಬೇಗ ಕಾರ್ಯ ಆಗೋಯ್ತು ಫ್ರೆಂಡ್ಸ್. ತುಂಬ ಮೋಸ ಮಾಡ್ತಾ ಇದ್ದಾರೆ ಇವಳು. ಹಿಡ್ದಾಕ ಬಂದಿ ಇನ್ನು ಅಲ್ಲಿದೆ ಸ್ಮೋಕಲ್ಲೇ ಇದೆ. ಏನು ಪ್ಲಾಂಕ್ಸ್ ಬಿಡಿ. ಸ್ಮೋಕ್ ಮಾಡೋಕ್ಕಂತ ಹಿಡ್ಕೊಂಡು ಅಲೋ, ಅದು ಕೆಟ್ಟದಂತ ಗೊತ್ತಿಲ್ವ ನಿಮಗೆ? ಸರ್ ಸ್ಮೋಕಲ್ಲಿ
ಬ್ಯಾ ಸರ್ ಸ್ಮೋಕಲ್ಲಿ ಹಿಡ್ಕೊಂಡಿಡತ್ತೆ ಸರ್ ನೀವು ಸ್ಮೋಕಲ್ ಬಗ್ಗೆ ಚಿಂತೆ ಮಾಡ್ಕೊಬೇಡಿ ಅದೇನೋ ಒಂದು ಮಾಡ್ಕೊಳತ್ತೆ ಬಿಟ್ಬಿಡಿ ಸರ್ ಸ್ಮೋಕಲ್ ನಾವು ಒಂಟಿಯಾಗಿ ಬೇಗ ಬೇಗ ಕಡಿ ಬೇಗ ಕಡಿ ಬೇಗ ಕಡಿ ಚೀ 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 ಚೀ. ಗೊತ್ತ ಮಗನ ಏನ್ ಗೊತ್ತು ನನ್ನ ಮಗನೇ? ನೀನ್ ನೂಬು ನೀನು. ನಿನ್ನ ಸಲ್ ಅಂತ ಅಂದಿ ನಾನು ತಪ್ಪು ಮಾಡ್ತಾ ಇದ್ದೀನಿ ನೀನ್ ನಾನು ನಿನ್ನ ಕೋತ್ ನನ್ನ ಮಗನೆ ಅಂತ ಅನ್ಬೇಕು ಓಯ್ ಕೋತ್ ನನ್ನ ಮಗನೆ ಓಯ್ಯೋ ಇಲ್ಲಿ ಇಷ್ಟೊಂದು ಸ್ಯಾಪ್ಲಿಂಗ್ ಟ್ರಾವ್ಲಿಂಗಿಂದ ಅದೇನಪ್ಪ ಅಂತೀಯ ಅದನ್ನು? ಎಲ್ಲ ಒಟ್ಟೊಟ್ಟಿಗೆ ಹಾಕ್ತಿರ್ತೀನಿ ಫ್ರೆಂಡ್ಸ್ ಬೆಳೆಯೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ ಬೇಕು. ಬೆಳೆಯತ್ತೆ ಬಟ್ ಅಂಟ್ಕೊಬಿಡುತ್ತೆ ನೀನು ವಿಚಿಟ್ಲ ಮಲ ಅಂತ ಅಂತಿದ್ದಲ್ಲ ಅದೇ ಇಲ್ಲ ಇಲ್ಲ ಇದು 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 ಇಲ್ಲಿ ಇಲ್ಲ ಆ ಕಡೆ ಎಲ್ಲ ಹಾಕಿದ್ದೆ ನಾನು ಆಪಲ್ 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 ನಿನ್ನ ನೆಲಲ್ಲಿ ಮಲಗಿಸಿ ಕುತ್ತಿಗೆ ಹತ್ಲ ಚಾಕು ಇಟ್ಟಿ ಮಾಡ್ಬಿಡ್ತೀನಿ. ಸರ್ ನೀವು ಫಿಲಮ್ ನೋಡ್ಕೊಂಡು ಬಂದ್ಬಿಟ್ಟು ನನ್ನ ಹತ್ರ ಅವೆಲ್ಲ ಡೊಪ್ಪುಡಕ್ಕೆ ಹೋಗ್ಬೇಡಿ ತುಂಬ ಕೆಟ್ಟವನು. ಯಾರು ಅಚ್ಚಾ ಬೇಟಾ ಫ್ರೆಂಡ್ಸ್ ಯಾವ್ದಲ್ಲೂ ಒಂದು ವಿಡಿಯೋ ಹಾಕ್ತೀವಿ ನೋಡಿ ತುಂಬ ಲೈಕ್ಸ್ ಪ್ಲೀಸ್ ಲೈಕ್ ಮಾಡಿ ಫೈಟ್ ನಡೆಯುತ್ತೆ ರೆಸ್ಲಿಂಗ್ ನಾನು ತಿಂತಾರೆ ರೆಸ್ಲಿಂಗಲ್ಲ डेंजर क्या तू डेंजर क्या तू डेंजर क्या मार डाल उसको ಟೈಮ್ ಆಗೋಗುತ್ತೆ ಅಂದರೆ ಟೈಮ್ ಆಗ್ತಾ 1 GB ಆಗಿರುತ್ತೆ 1 GB ವಿಡಿಯೋ ಅಪ್ಲೋಡ್ ಮಾಡೋದು 70 MBಗೆ ಆ್ಯಪಲ್ ತಿನ್ನೋದೇನು ಆ್ಯಪಲ್ ಏನು ಒಳ್ಳೆ ಸಿಗುತ್ತೆ ಒಳ್ಳೆ ಸಿಗೋದಿಲ್ಲ ಲೀವ್ಸ್ ಒಳ್ಳೆ ಸಿಗೋದಕ್ಕ ಇಲ್ಲಿ ನೋಡಿ ಇಲ್ಲಿ ಆಗಲೇ ಒಂದು ಬೆಳ್ಕೊಂಡೇ ಬಿಟ್ಟೈತೆ ಬೆಳ್ಕೊಂಡ ಮೇಲೆ ಕಡಿಬೇಕು ತಾನೆ ನನ್ನ ಆ್ಯಕ್ಸಲ್ಲಿ ಎಷ್ಟು ಲೆವೆಲ್ಗೂ ಜೀವ ಇದೆ ಅಲ್ಲಿವರೆಗೂ ಕಡಿತಾ ಇಡೋಣ ಫ್ರೆಂಡ್ಸ್ ಈ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿಬಿಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲೋ ಮನೇನು ಕಟ್ಟಲಿಲ್ಲ ಇಲ್ಲ ಮನೆ ಕಟ್ಲ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಮನೆ ಅರ್ಥ ಆಗಿಲ್ಲ ಸರ್ ಮನೆ ಕಟ್ಟೋದಿಲ್ವಾ ನೀನು ಮನೆ ಕೊಟ್ಟಲ್ಲ ಕಟ್ತೀನಿ ನಮಗೆ ಬಾಗಿಲು ತೆಗಿಯೋದಿಲ್ಲ ಪ್ಲ್ಯಾನ್ಸ್ ಇದು ದಕ್ಷು ಅಲ್ಲ ಕಂಪ್ಯೂಟರ್ ಥರ ಇದಿಲ್ಲ ಒನ್ ಟ್ಯಾಪಲ್ಲಿ ಎಲ್ಲ ಬಂದ್ಬಿಡ್ತಿತ್ತು ಅದು ತುಂಬ ಲಕ್ ಅಂತೀನಿ ತುಂಬ ಸೂಪರಾಗಿ ಇಟ್ಟಿತ್ತು ಬಾಯಿ ಬಂದ್ಬಿಡುತ್ತಲ್ಲ ಮಣ್ಣು ಆ ಥರ ಇಲ್ಲಿ ಗಂಟೆ ಆಗೋಗಿತ್ತ ಇದು ಬೇಗ ಇದನ್ನು ಬೇಗ ಖಾಲಿ ಆಗುತ್ತೆ ಮತ್ತು ಫ್ರೆಂಡ್ಸ್ ಪ್ರತಿ ಭಾನುವಾರ ಮತ್ತು ಶನಿವಾರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಮಜಾ ಮಾಡಿ ಫ್ರೆಂಡ್ಸ್ ಕಾಮಿಡಿ ಕಿಲಾಡಿನೂ ಬರ್ತಾ ಇದೆ ಕಾಮಿಡಿ ಕಿಲಾಡಿಗಳು ಮೊದಲಿಂದನೂ ಬರ್ತಾ ಇದೆ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 4 ಅನ್ಸುತ್ತೆ ಹೋಪ್ ಇಲ್ಲ ಸೀಸನ್ 2ನೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡಿಲ್ಲ ಬರೀ ಗೇಮ್ ಆಡ್ತಾ ಕೂತಿರ್ತೀಯಲ್ಲ ನಂತರ ಯಾವಾಗ ಆಗೋದು ನಾನು ಎಷ್ಟು ಒಳ್ಳೆ ಹುಡುಗಟ್ಟಿ ಯಾವಾಗಲೂ ಓದ್ತಾ ಇರ್ತೀನಿ ಆಡೋದೇ ಇಲ್ಲ ಸರಿ ಇದನ್ನ ಉಲ್ಟಾ ಮಾಡಿ ಸೆಲ್ ಅಂತೀನಿ ಫ್ರೆಂಡ್ಸ್ ಇದನ್ನ ಉಲ್ಟಾ ಮಾಡಿ ಫ್ರೆಂಡ್ಸ್ ನಿಮಗೆ ಎಲ್ಲ ಗೊತ್ತಾಗುತ್ತೆ अच्छा बेटा मैं खेलते हैं क्या चप्पल लेके मालूंगा ನಿನಗೆ ಸೋಷಿಯಲ್ ಮೀಡಿಯಾ ಅಂದರೆ ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ನಿನಗೆ ಸೋಷಿಯಲ್ ಇಷ್ಟ ಸೋಷಿಯಲ್ ಅಲ್ಲ ಲೈ ಸೋಷಿಯಲ್ ಅಂದರೆ ಏನಲ್ಲ ಮೀಡಿಯಾ ಲೈಕ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಆ ಥರ ಯಾವುದು ಯೂಸೇ ಮಾಡಲ್ಲ ನೀವು ಹೌದಾ ಫೋನಲ್ಲಿ ಟೆಲಿಗ್ರಾಮ್ ಸುಮ್ಮನೆ ಹಿಡ್ಕೊಂಡಿದ್ದಿಲ್ಲ ಥ್ಯಾಂಕ್ ಯು ಸರ್ ನನಗೆ ಸಪೋರ್ಟ್ ಮಾಡ್ತಾ ಅದಕ್ಕೆ ಟೆಲಿಗ್ರಾಮ್ ಮಾಡಿ ಮತ್ತು ಫ್ರೆಂಡ್ಸ್ ನಂಗೆ ಟೆಲಿಗ್ರಾಮ್ ಚಾನಲ್ ಇಟ್ಟಿದ್ದೀನಿ ಮತ್ತು ಇನ್ನೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಪ್ಲೇಔಟ್ ಅದು ಪ್ರೈವೇಟ್ ಮೂವೀಸ್ ಪ್ರೈವೇಟ್ ಮಾಡು ಅಂತ ನಮ್ಮ ಅಪ್ಪ ಹೇಳಿದ್ರು ಫ್ರೆಂಡ್ಸ್ ಪ್ರೈವೇಟ್ ಚಾನಲ್ ಅಪ್ಪನ ಮಾತು ಕೇಳಬೇಕಲ್ವಾ ಫ್ರೆಂಡ್ಸ್ ನೀವು ಅಪ್ಪನ ಮಾತು ಕೇಳ್ತಿಲ್ಲ ಹ್ಯಾಶ್ಟ್ಯಾಗ್ ಫಾದರ್ ಅಂತ ಸುಮ್ಮನೆ ಕಾಮಿಡಿ ಮಾಡ್ತೀವಿ ಅಲ್ಲಿ ಬೆಲ್ಟ್ ಇದನ್ನೆಲ್ಲ ಕಟ್ ಮಾಡಿ ಎಲ್ಲಿ ಕಟ್ಲಿಸ್ತೀನಿ ಅಲ್ಲೇ ನೋಡ್ಕೊಬಿಡೋದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇಷ್ಟ ಆಗಿದೆ ಮತ್ತೆ ಇದನ್ನ ಹಿಂಗೆ ಮಾಡಿದ್ರೆ ಇದು ನೋಡೋಣ ಇದು ಸ್ಮೋಕಲ್ ಮಾಡ್ಬೋದಪ್ಪ ಸ್ಟ್ರೈಪ್ಡ್ ಪಿಂಚ್ ಇದು ಅದರಿಂದ ಏನು ಮಾಡ್ಬೋದು ನೋಡು ಹಾಗೆ ನೋಡು ಅದರಿಂದ ಸ್ಮೋಕಲ್ ಮಾಡ್ಬೋದು ಇಲ್ಲ ಅನ್ಸುತ್ತೆ ಮುಚ್ಚಿದ್ರೆ ಸಾಕು ಸರ್ ಒಂದೊಳ್ಳೆ ಐಡಿಯಾ ಸಿಕ್ಕಿದೆ ಈ ಬೀನ್ಸ್ನ ತಗೊಬಂದು ಕೆಳಗಡೆ ಹಾಕ್ಬಿಡೋದ ತಲೆ ಹಿಂಗೆ ಬೇಡಿ ಅದೇ ಉಲ್ಟಾ ಹಾಕದ ಒಂಚೂರು
ಡಿಸೈನ್ ಚೆನ್ನಾಗಿರ್ತದೆ. ನಾನು ಆ್ಯಕ್ಸ್ ಮುಗ್ಲೋಯ್ತು ಹಿಂಗೆ ನಿಂತ್ಕೊತೈತೆ. ನಾನು ಆ್ಯಕ್ಸ್ ಎಲ್ತ್ ಖಾಲಿ ಮಾಡ್ತಿದ್ದೆ ನೀನು. ಚಿಮ್ಕಾಂಡಿ ಈಗ ಬಂತು ನೋಡಿ ದಾಳಿಗೆ. ಲುಕ್ ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ. ಬ್ರಿಂಚ್ಗಿಂತ ಇದು ಚೆನ್ನಾಗಿದೆ ಸರ್. ಓಕೆ ಆಮೇಲೆ ಓಕೆ ಮಾಡ್ತಿಲ್ಲ. ಓಕೆ ಮಾಡಿಬಿಡೋಣ. ಮತ್ತೆ ಕೊಡ್ತೀರಾ? ನಾನು ಆ್ಯಕ್ಸ್ ಮುಡ್ಲಾಕಾಕೆ ಚಿಮ್ಕಾಂಡಿ ಸಾಲೆ ಬಾಳ್ ಬದ್ಕಲ್ತೆ. ಮಾಡ್ಬೋದು. ಹೌದು ಇದರಿಂದ ಮಾಡ್ಬೋದು. 1 2 3 1 2 3 4 5 6 7 8. ಫ್ರೆಂಡ್ಸ್ ಇವನೊಂದು ಸತಿ ಹೇಳಿದ್ದಾನೆ ಪ್ರ್ಯಾಂಕ್ ಮಾಡ್ತಾನಂತೆ ನನ್ನ ಅಕೌಂಟಲ್ಲಿ. ಅಕೌಂಟಲ್ಲಿ ಹಂಗೆ ನಾನು ಕಲೆಕ್ಷನ್ ತೋರಿಸ್ತೀನಿ. ಕಲೆಕ್ಷನ್ ವಿಡಿಯೋ ಫ್ರೀ ಫೈರ್ ಅದು. ಫ್ರೀ ಫೈರ್ ಯಾವುದಲ್ಲೂ ಒಂದು ವಿಡಿಯೋ ಹಾಕಿದೆಯಲ್ಲ ಸ್ಟೋಲಿ ಬಿಟ್ಟು ಗೇಮ್ ಪ್ಲೇ ವಿಡಿಯೋಸ್ ಯಾವುದು ಹಾಕಿಲ್ಲ. ಹಾಕ್ಬೇಕು ಹಾಕೋದು ಇಲ್ಲ ಸುಮ್ಕೊಂಡು ತಮಾಷೆ ಮಾಡ್ತಿದ್ದೆ. ಸೊ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಲಾಂಗ್ ಆಗೋಯ್ತು. ಇಲ್ಲಿ ಬಿಡಿ ಫ್ರೆಂಡ್ಸ್, ನಾನು ಈ ನೆಲನ ಹೊಡೆದು ಕಟ್ ಮಾಡಿ ಅದನ್ನೆಲ್ಲ ಫುಲ್ಲು ಹಿಂಗೆ ಹೊಡೆದಾಕ್ಬಿಟ್ಟು ಮತ್ತೆ ತುಂಬ ಕರೆಕ್ಟ್. ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಒಂಚೂರು ಲಾಂಗ್ ಆಗೋಯ್ತು. ಮತ್ತು ಇದು ನಮ್ಮ 3rd ಎಪಿಸೋಡ್ ಅಲ್ಲ, ಐ ಬಿಲ್ಡ್ ಮೈ ಹೌಸ್. ಮೇಲೆ ವಿಡಿಯೋ ಎಂಡ್. ಓಕೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ, ವಿಡಿಯೋನ ಬೇಗ ಲೈಕ್ ಮಾಡಿ. ಕಟ್ಲೇನು ಆಗ್ತಾಯಿಲ್ಲ, ವಿಡಿಯೋ ಎಂಡ್ ಮಾಡಲೇಬೇಕಾ? ಮತ್ತು ಫ್ರೆಂಡ್ಸ್ ವಿಡಿಯೋ ಒಂದು ಡೈಲಾಗ್ ಇರಬೇಕು. ಆಮೇಲೆ ನೀವು ಹೆಂಗಾದ್ರು ಏನು ಮಾಡಿ ಮಲಗಿಸಿ ಕುತ್ತಿಗೆ ಚಾಕು ಇಟ್ಟು ನನ್ನ ಮಾಡ್ಬಿಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ, ಈ ವಿಡಿಯೋ ಹಂಗೆ ಮಾಡೋಣ ಮಲಗಿಸ್ಬಿಟ್ಟು. ಮತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋನ ಬೇಗ ಲೈಕ್ ಮಾಡಿ. ಮತ್ತು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾರಿಗೆ ಮೈನ್ಕ್ರಾಫ್ಟು ಆಡೋಕ್ಕೆ ಬಿಡಲ್ಲ ಅವಳು ನಾನು ಈ ಗೇಮ್ ಪ್ಲೇ ಸೀರೀಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗತ್ತೆ ಹೆಂಗೆ ಆಡೋದು ಅಂತ. ಆಗಿಲ್ಲ ಸಿಗೋಣ ನೆಕ್ಸ್ಟ್ ವಿಡಿಯೋ. ಕಾಮೆಂಟ್ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಫಾರ್ಮಿಂಗ್ ಮಾಡೋದಾ. ಆಗಿಲ್ಲ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್. ನೀವು ನಮ್ಮ